ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರ. ನಾನಿವತ್ತು ಒಂದು ಹಾಗಲಕಾಯಿ ಚಟ್ನಿ ಮಾಡುವ ಅಂತಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಈ ರೀತಿ ಆಗಿದೆ, ಅಂದರೆ ಸ್ವಲ್ಪ ಹಣ್ಣಾಗಿದೆ. ಇದು ನಾವು ತುಂಬ ತರಕಾರಿ ತಂದಿರ್ತೇವೆ, ಆಗ ಒಂದೊಂದೇ ಮಾಡ್ತಾ ಇರುವಾಗ ಇದು ಹಣ್ಣಾಗ್ತದೆ. ಆಗ ಹಣ್ಣಾಗಿದೆ ಅಂತ ಹೇಳಿ ತೆಗೆದು ಬಿಸಾಡೋದು ಬೇಡ. ಈ ರೀತಿ ಚಟ್ನಿ ಮಾಡಿಕೊಳ್ಬಹುದು. ಇದು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು. ಹಾಗೆ ನಮಗೆ ಇದು ಕಹಿ ಅಂಶ ಇರೋದ್ರಿಂದ ನಮಗಿದು ಶುಗರ್ ಇದ್ದವರಿಗೂ ಕೂಡ ತುಂಬಾ ಒಳ್ಳೆಯದು. ಇದು ನೋಡಿ ಎಷ್ಟು ಹಣ್ಣಾಗಿದೆ. ಇದು ಹಣ್ಣಾಗಿದ್ದರೆ ಏನು ತೊಂದರೆ ಇಲ್ಲ, ಕಹಿ ಅಂಶ ಕಮ್ಮಿ ಇರುತ್ತೆ. ಹಾಗೆ ನೋಡಿ, ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು, ಒಂದು ಬೇಯುವಷ್ಟು. ಅಂದರೆ ಸಣ್ಣ ಕಟ್ ಮಾಡಿಕೊಂಡ್ರೆ ನಾವು ಒಗ್ಗರಣೆಯಲ್ಲಿ ಇಡ್ಬೋದು. ಇದು ನಾನು ದೊಡ್ಡ ಕಟ್ ಮಾಡಿದ್ದೀನಿ, ಹಾಗಾಗಿ 4ರಿಂದ 5 ಮೆಣಸು ಹಾಕ್ಕೊಂಡಿದ್ದೀನಿ. ನೋಡಿ, 2 ಟೊಮೆಟೊ. ಇದಕ್ಕೆ ನೀರು ಸೇರಿಸಿ ಇದನ್ನು ಬೇಯಲಿಕ್ಕೆ ಇಡುವ, ಹಾಗೆ ರುಬ್ಕೊಳ್ಳಿಕ್ಕೆ. ಈಗ ನೋಡಿ, ಜಾರಿಗೆ ಜೀರಿಗೆ ಹಾಕ್ಕೊಳ್ತಿದ್ದೇನೆ, 1/4 ಟೀ ಸ್ಪೂನು. ಹಾಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳೋಣ. ನೋಡಿ, ತೆಂಗಿನಕಾಯಿ ಪೀಸ್ ಮಾಡ್ಕೊಂಡಂಥ ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ರುಬ್ಬಿಕೊಳ್ಳೋಣ. ನೋಡಿ, ಇದು ತಣ್ಣಗಾಗಿದೆ. ಇದು ನಾವು ಒಟ್ಟಿಗೆ ಹಾಕಿ ರುಬ್ಬಿಕೊಳ್ಬೇಕು. ತಣ್ಣಗಾದದನ್ನ ನೋಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಳಿ ಸೇರಿಸಿ ನಾವು ಇದನ್ನು ರುಬ್ಬಿಕೊಳ್ಬೇಕು. ಈಗ ಇದನ್ನು ರುಬ್ಬಿಕೊಳ್ಳೋಣ. ನೋಡಿ, ರುಬ್ಬಿಕೊಂಡಾಯಿತು. ತುಂಬ ಚೆನ್ನಾಗಿ ಬಂದಿದೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಬಿಸಾಡಿದರೆ ಸುಮ್ಮನೆ ವೇಸ್ಟ್ ಆಗ್ತಿತ್ತು. ನೋಡಿ, ಯಾವಾಗಲೂ ನಾವು ಅಂಥದ್ದು ಹಣ್ಣಾಗಿದ್ದಂಥದ್ದು ಒಳ್ಳೆ ತರಕಾರಿಯನ್ನು ಹಾಗೆಲ್ಲ ಬಿಸಾಡಬಾರ್ದು. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದೇನೆ, ಅಂದರೆ ನಾನು ಕಾಯಿಸುವಾಗ ತೋರಿಸಲಿಲ್ಲ. ಯಾವಾಗಲೂ ಮಾಮೂಲಿ ಅಲ್ಲ, ಬೆಳ್ಳುಳ್ಳಿ ಮತ್ತು ಮೆಣಸು, ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಹಾಕಿದೆ. ತುಂಬ ಚೆನ್ನಾಗಿ ಬಂದಿದೆ ಚಟ್ನಿ, ಅಂದರೆ ತುಂಬ ಸೂಪರಾಗಿದೆ. ಹೀಗೆ ಒಮ್ಮೆ ಮಾಡ್ಕೊಳ್ಳಿ. ಇದು ನೋಡಿ, ಒಮ್ಮೆ ನೋಡಿ ಮಾಡಿ ತಿನ್ನಿ. 1 ಸ್ಪೂನ್ ಇದ್ದರೆ ಒಂದು ಊಟ ಮಾಡ್ಬೋದು, ಅಂದರೆ ಗಂಜಿ ಊಟ. ಅಷ್ಟು ಚೆನ್ನಾಗಿದೆ. ನೋಡಿ, ಮಾಡಿ ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.